ಜೋರಾಗಿ ಮಳೆ ಬರುವ ಸಂದರ್ಭದಲ್ಲಿ ಆಲೆಕಲ್ಲು ಬೀಳುವುದು ನೀವು ಕಂಡಿರಬಹುದು ಮತ್ತು ಅವುಗಳನ್ನು ಮುಟ್ಟಿರಬಹುದು ಹಾಗೂ ಸೇವಿಸಿರಬಹುದು. ಆದರೆ ಕ್ರಿಕೆಟ್ ಬಾಲ್ ನಷ್ಟು ದೊಡ್ಡದಿರುವಂತಹ ಆಲಿಕಲ್ಲುಗಳನ್ನು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬೇಸಿಗೆಗಾಲದಲ್ಲಿ ಶಾಖ ಹೆಚ್ಚಾಗಿ ಸಾಯಂಕಾಲದ ಹೊತ್ತು ಮಳೆ ಆಗೋದನ್ನು ನೀವು ಕಂಡಿರಬಹುದು. ಮಿಂಚು ಗುಡುಗು ಸಹಿತ ಈ ಸಮಯದಲ್ಲಿ ಮಳೆ ಆಗುತ್ತದೆ. ಹಾಗೆ ಈ ರೀತಿ ಮಳೆಯಾದಾಗ ಆಲೆಕಲ್ಲುಗಳು ಬೀಳುವುದು ಸಹಜ. ನೀವು ಆಲೆಕಲ್ಲುಗಳನ್ನು ಕಂಡಿರಬಹುದು, ಮುಟ್ಟಿರಬಹುದು ಹಾಗೂ ಅವುಗಳನ್ನ ಐಸ್ ಕ್ಯಾಂಡಿ ತರ ತಿಂದಿರಬಹುದು. ಈ ರೀತಿ ಮಳೆಯಾದಾಗ ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಬಿದ್ದಾಗ ಹೆಚ್ಚಿನ ಸದ್ದನ್ನು ಮಾಡುತ್ತದೆ. ಯಾಕಂದ್ರೆ ಆಲಿಕಲ್ಲುಗಳು ಸರಿಸುಮಾರು ಒಂದು ಗೋಲಿಯಷ್ಟು ದೊಡ್ಡದಾಗಿರುತ್ತವೆ. ಅಥವಾ ನೀವು ಬಾತ್ರೂಮ್ ನಲ್ಲಿ ಬಳಸುವಂತಹ ನೆಪ್ತಲಿನ್ ಬಾಲುಗಳನ್ನು ಕಂಡಿರಬಹುದು. ಅವು ಅಷ್ಟು ಗಾತ್ರಕ್ಕೆ ಆಲೆಕಲ್ಲುಗಳು ಇರುತ್ತವೆ. ಆದರೆ ಫೆಬ್ರವರಿ 8, 2018 ಅಮೆರಿಕದ ಡೆಟ್ರಾಯ್ಟ್ ನಗರ ಹತ್ತಿರ ಒಂದು ಆಲೆಕಲ್ಲು ಮಳೆ ಆಗುತ್ತದೆ. ಈ ಮಳೆಯಾದ ಕಾರಣ ನೂರಾರು ಚಿಕ್ಕ ಚಿಕ್ಕ ಪ್ರಾಣಿಗಳು, ಪಕ್ಷಿಗಳು, ಜೀವಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿವೆ. ಹಾಗೆಯೇ ಎಷ್ಟೋ ಜನಕ್ಕೂ ಕೂಡ ಹಲವಾರು ರೀತಿಯ ಗಾಯಗಳಾಗಿವೆ. ಇದಕ್ಕೆ ಕಾರಣ ಆ ಆಲೆಕಲ್ಲುಗಳ ಗಾತ್ರ. ಇದು ಪ್ರಕೃತಿಯ ವಿಸ್ಮಯವೋ ವಿಚಿತ್ರವೋ ಗೊತ್ತಿಲ್ಲ. ಆ ದಿನ ಆಲೆಕಲ್ಲು ಮಳೆ ಆದಾಗ ಆ ಆಲೆಕಲ್ಲುಗಳ ಗಾತ್ರ ಎಷ್ಟಿರಬಹುದೆಂದು ನೀವು ಯೋಚನೆ ಮಾಡುತ್ತೀರಾ? ಹೌದು, ಆ ಆಲೆಕಲ್ಲುಗಳ ಗಾತ್ರ ಬರೋಬ್ಬರಿ ಕ್ರಿಕೆಟ್ ಬಾಲ್ ನಷ್ಟು ದೊಡ್ಡದಾಗಿತ್ತು. ಒಂದು ವೇಳೆ ಕ್ರಿಕೆಟ್ ಬಾಲು ನಿಮ್ಮ ತಲೆ ಮೇಲೆ ಬಿದ್ದರೆ ನಿಮ್ಮ ತಲೆ ಏನಾಗಬಹುದು ಊಹಿಸಿಕೊಳ್ಳಿ. ಅಂತಹದ್ರಲ್ಲಿ ನೂರಾರು ಆಲೆಕಲ್ಲುಗಳು ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಹೋಗಲಿ ನಿಂತಿರುವ ಕಾರುಗಳ ಮೇಲೆ ಬಿದ್ದರೆ ಆ ಕಾರುಗಳ ಪರಿಸ್ಥಿತಿ ಏನಾಗಿರಬಾರದು. ಹೌದು ಸ್ನೇಹಿತರೆ, ಆ ದಿನ ಇಂತಹದೊಂದು ಆಲೆಕಲ್ಲು ಮಳೆಯಿಂದ ನೂರಾರು ಜನಕ್ಕೆ ಗಾಯಗಳಾಗಿವೆ. ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಎಷ್ಟೋ ಜನಕ್ಕೆ ತಲೆಗೆ ಪೆಟ್ಟು ಬಿದ್ದು ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಈ ಮಳೆಯಿಂದ 3 ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಇನ್ನು ಹೊರಗೆ ನಿಂತಿರುವ ವಾಹನಗಳ ಪರಿಸ್ಥಿತಿಯಂತೂ ಕೇಳಲೇಬೇಡಿ. ಕಾರುಗಳ ಟಾಪ್ಗಳು, ಬಾನೆಟ್ ಹಾಗೂ ಗಾಜುಗಳು ಪುಡಿ ಪುಡಿಯಾಗಿ ಹೋಗಿದ್ದವು. ಸ್ನೇಹಿತರೆ, ಈ ಆಲೆಕಲ್ಲು ಎಂದರೆ ಮೋಡದಲ್ಲಿ ಘರ್ಷಣೆ ಉಂಟಾಗಿ ಭೂಮಿಗೆ ಬೀಳುವಂತಹ ಸಣ್ಣ ಹಿಮಗಡ್ಡೆಗಳಾಗಿವೆ. ಮಳೆ ಆಗುವಾಗ ಈ ಆಲೆಕಲ್ಲುಗಳು ಹೇಗೆ ಬೀಳುತ್ತವೆ ಎಂಬುದು ಎಲ್ಲರ ಕುತೂಹಲವನ್ನು ಕೆರಳಿಸುತ್ತದೆ. ಹಿಮ ಮತ್ತು ನೀರಿನ ಪರ್ಯಾಯ ಮಿಶ್ರಣದಿಂದ ಆಲೆಕಲ್ಲುಗಳು ಬೆಳೆಯುತ್ತವೆ ಮತ್ತು ದೊಡ್ಡದಾಗುತ್ತವೆ. ಹವಾಮಾನ ಶಾಸ್ತ್ರದ ಪ್ರಕಾರ ಆಲೆಕಲ್ಲುಗಳು 3 ಸನ್ನಿವೇಶದಲ್ಲಿ ಬೀಳುತ್ತವೆ. ಮೊದಲನೇ ಸನ್ನಿವೇಶ ಕೆಳಮಟ್ಟದಲ್ಲಿ ತೇವಪೂರಿತ ಬಿಸಿಗಾಳಿ ಉಂಟಾದಾಗ. ಎರಡನೆಯದು ಸಿಡಿಲಿನಿಂದ ಕೂಡಿದ ಬಿರುಗಾಳಿ ಎತ್ತರವಾಗಿ ವ್ಯಾಪಿಸಿದಾಗ. ಭೂಮಿಯಿಂದ 10,000 ರಿಂದ 12,000 ಅಡಿಯಷ್ಟು ಎತ್ತರವಾಗಿ ಹಿಮಬಿಂದು ಆದಾಗ. ಮೂರನೇ ಸನ್ನಿವೇಶದಲ್ಲಿ ಆಲೆಕಲ್ಲುಗಳು ಗುಡುಗು ಬಿರುಗಾಳಿ ಸಮಯದಲ್ಲಿ ಬೀಳುತ್ತವೆ. ಆಲೆಕಲ್ಲು ಮಳೆ ಬಂದರೆ ಕನಿಷ್ಠ 3 ತಿಂಗಳು ಬೇರೆ ಮಳೆ ಬರುವುದಿಲ್ಲ ಎಂದು ಗ್ರಾಮೀಣ ಭಾಗದಲ್ಲಿ ನಂಬಿಕೆ ಇದೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್. ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಆದರೆ ಈಗ ಅದು ಸುಳ್ಳಾಗಿದೆ. ವೈಜ್ಞಾನಿಕ ಅಧ್ಯಯನ ಮತ್ತು ವಾಸ್ತವತೆಯ ತಿಳುವಳಿಕೆಯ ಮೇಲೆ ಈ ನಂಬಿಕೆ ಹುಸಿಯೆಂದು ಸಾಬೀತುಪಡಿಸಲಾಗಿದೆ. ಭೂಮಿಯ ಮೇಲಿಂದ ತೇವಾಂಶವುಳ್ಳ ಗಾಳಿ ಏಕಕಾಲಕ್ಕೆ ಮೇಲಿರುವುದರಿಂದ ಆಲೆಕಲ್ಲುಗಳು ಉತ್ಪತ್ತಿಯಾಗುತ್ತವೆ. ನೀರಿನ ಹನಿಗಳು ಹೆಪ್ಪುಗಟ್ಟಿ ನೀರಿನಲ್ಲಿರುವ ತೇವಾಂಶ ಹೆಚ್ಚಾದಾಗ ಆಲೆಕಲ್ಲುಗಳು ತೂಕ ಮತ್ತು ಗಾತ್ರ ದೊಡ್ಡದಾಗುತ್ತವೆ. ತೂಕ ಮತ್ತು ಗಾತ್ರ ಹೆಚ್ಚಿದಂತೆ ಮೇಲಕ್ಕಿರುವುದು ಕಷ್ಟವಾಗುತ್ತದೆ. ಆಗ ಜೋರಾಗಿ ಗಾಳಿ ಬೀಸಿದಾಗ ಈ ರೀತಿ ಆಲೆಕಲ್ಲು ಮಳೆಯಾಗುತ್ತದೆ. ಬೀಳುವ ಸಮಯದಲ್ಲಿ ಗಾಳಿಯಲ್ಲಿರುವ ತೇವಾಂಶ ಹಿರಿ ಮತ್ತಷ್ಟು ದೊಡ್ಡದಾಗುತ್ತದೆ. ಇದೇ ಕಾರಣ ದೊಡ್ಡ ದೊಡ್ಡ ಆಲೆಕಲ್ಲುಗಳು ಉಂಟಾಗುತ್ತವೆ.
ಸ್ನೇಹಿತರೆ, ನೋಡಿದರಲ್ಲ, ಪ್ರಕೃತಿಯ ಮುಂದೆ ಮಾನವನ ಆಟ ನಡೆಯಲು ಸಾಧ್ಯವೇ ಇಲ್ಲ. ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಏನು ಬರುತ್ತದೆ ಅನ್ನುವುದು ಹೇಳಲು ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿ ಇನ್ನೂ ಚಿತ್ರ ವಿಚಿತ್ರ ವಿಸ್ಮಯಗಳು ಅಡಗಿಕೊಂಡಿವೆ. ಅಂತಹ ವಿಸ್ಮಯಕಾರಿ ಹಾಗೂ ಅಚ್ಚರಿಯ ಕುತೂಹಲ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.